ಇತ್ತೀಚೆಗೆ ಮಂಗಳೂರಿನಲ್ಲಿ ಲಿಫ್ಟ್ನಲ್ಲಿ ಸಿಲುಕಿ ಯುವಕನೋರ್ವ ಸಾವನ್ನಪ್ಪಿರುವಂತಹ ದುರಂತ ಘಟನೆ ಮಾಸುವ ಮುನ್ನವೇ ಬಂಟ್ವಾಳದಲ್ಲಿ ಮತ್ತೊಂದು ಅವಘಡ ಸಂಭವಿಸಿದೆ. ಇಲ್ಲಿನ ಆಡಳಿತ ಸೌಧದ ಕಚೇರಿಯಲ್ಲಿ ಸಾರ್ವಜನಿಕ ಉಪಯೋಗಕ್ಕೆ ಅಳವಡಿಸಲಾಗಿರುವಂತಹ ಲಿಫ್ಟ್ನೊಳಗೆ ಇಬ್ಬರು ವ್ಯಕ್ತಿಗಳು ಸುಮಾರು 45 ನಿಮಿಷಗಳ ಕಾಲ ಸಿಲುಕಿಕೊಂಡು ಪರದಾಡಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಅಪಾಯವಿಲ್ಲದೆ ಪಾರಾಗಿದ್ದಾರೆ. ಆಡಳಿತ ಸೌಧದ ಮೇಲಿನ 3 ಅಂತಸ್ತುಗಳಿಗೆ ತೆರಳಲು ಲಿಫ್ಟ್ ಅನ್ನು ಸಾರ್ವಜನಿಕರು ಬಳಸ್ತಾ ಇದ್ದು, ಕಚೇರಿಗೆ ಬಂದಿದ್ದ ಸಾರ್ವಜನಿಕರಿಬ್ಬರು ಲಿಫ್ಟ್ನೊಳಗೆ ಸಿಲುಕಿ ಹಾಕಿಕೊಂಡಿದ್ದಾರೆ. ಬಳಿಕ ಅವರು ಸ್ನೇಹಿತರಿಗೆ ಫೋನ್ ಮೂಲಕ ವಿಚಾರ ತಿಳಿಸಿ ತಹಶೀಲ್ದಾರ್ ಅವರನ್ನ ಸಂಪರ್ಕ ಮಾಡಿದ್ದಾರೆ. ಸುಮಾರು 45 ನಿಮಿಷಗಳ ಕಾಲ ಲಿಫ್ಟ್ನೊಳಗೆ ಉಸಿರು ಕಟ್ಟಿ ನಿಂತುಕೊಂಡ ಇವರನ್ನ ಕೊನೆಗೆ ಸಾರ್ವಜನಿಕರು ಸೇರಿ ಯಾವುದೋ ವಿಧಾನ ಬಳಸಿ ಲಿಫ್ಟ್ನಿಂದ ಹೊರಬರುವಂತೆ ಮಾಡಿ ಜೀವ ಉಳಿಸಿದ್ದಾರೆ. ಇದೇನು ಮೊದಲ ಸಲ ಅಲ್ಲ ಎಂದು ಹೇಳುವ ಸಾರ್ವಜನಿಕರು ಇದರ ಮೊದಲು ಕೂಡ ಅನೇಕ ಬಾರಿ ಇಂತಹ ಘಟನೆ ನಡೆದಿದೆ ಎಂದಿದ್ದಾರೆ. ಹಿರಿಯರು, ಮಕ್ಕಳು ಸಹಿತ ಇತರ ಅನಾರೋಗ್ಯ ಪೀಡಿತ ವ್ಯಕ್ತಿಗಳು ಈ ಲಿಫ್ಟ್ನಲ್ಲಿ ಹೋಗಿ ಬಾಕಿಯಾದರೆ ಉಸಿರುಗಟ್ಟಿ ಜೀವಕ್ಕೆ ಅಪಾಯವಾಗುವುದು ನಿಶ್ಚಿತ. ಹಾಗಾಗಿ ಇಂತಹ ಲಿಫ್ಟ್ನ ಬಗ್ಗೆ ಇಲಾಖೆ ಎಚ್ಚೆತ್ತುಕೊಂಡು ಸಮಸ್ಯೆಯಾಗದಂತೆ ನೋಡಿಕೊಳ್ಳುವಂತೆ ಸಾರ್ವಜನಿಕರು ಮನವಿ ಮಾಡಿಕೊಂಡಿದ್ದಾರೆ.